ನಮಸ್ಕಾರ, ನಾನು ಮನೋಹರ್. ಇದು ನನ್ನ ಧರ್ಮಪತ್ನಿ ವೇಣಿ. ನಾವಿಬ್ಬರು ಈಗ ನಾಟಕ ನೋಡಿದ್ವಿ. ಮೊದಲನೇ ಪ್ರದರ್ಶನ ಇದು. ಒಂದು ನಾಟಕದ ಇತಿಹಾಸದಲ್ಲಿ ಇದೊಂದು ದೊಡ್ಡ ವಿಸ್ಮಯ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಯಾರೂ ಇಷ್ಟೊಂದು ಕಲರ್ಫುಲ್ಲಾಗಿ ಇಷ್ಟೊಂದು ವೈಭವದಿಂದ ಯಾವ ನಾಟಕನೂ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಇಲ್ಲಿವರೆಗೆ. ಮುಂದೇನೂ ಕಷ್ಟ ಅಂತ ಹೇಳ್ಬೋದು. ಇದರ ಸೂತ್ರಧಾರಿ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅವರು ಈಗಾಗಲೇ ಜನಜನಿತರಾದಂತಹ ಒಂದು ನಮ್ಮ ತುಳು ನಾಟಕದಲ್ಲಿ ಸುಪ್ರಸಿದ್ಧರಾದಂತಹ ಒಂದು ಶಕ್ತಿ. ಅದು ವಿಜಯಕುಮಾರ್ ಕೊಡಿಯಾಲ್ ಬೈಲ ಅನ್ನೋದು ಒಂದು ಶಕ್ತಿ. ಇವತ್ತು ಈ ಶಿವದೂತೆ ಗುಳಿಗೆ ನೋಡಿದಾಗ ಅವರ ಶಕ್ತಿ ಎಂಥದ್ದು ಅಂತ ನಮಗೆ ಗೋಚರ ಆಯಿತು. ಸಂಗೀತ, ಅದು ಒಂದು ಆ ಸಂಗೀತ ಮತ್ತು ಮಾತುಗಾರಿಕೆ, ಸಂಭಾಷಣೆ, ಅಭಿನಯ ಮತ್ತು ತಂತ್ರಗಾರಿಕೆ, ತಾಂತ್ರಿಕತೆಯಲ್ಲಿ ಇದು ಅಲ್ಟಿಮೇಟ್, ಸೂಪರ್. ಇಷ್ಟೊಂದು ತಾಂತ್ರಿಕತೆಯಿಂದ ಕೂಡಿದಂತಹ ನಾಟಕ ಮಾಡೋದಕ್ಕೆ ಭಾಳ ಕಷ್ಟ ಇದೆ, ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಅಂಥದ್ರಲ್ಲಿ ತುಂಬ ತಲೆ ಉಪಯೋಗಿಸಿ ವಿಜಯಕುಮಾರ್ ಅವರು ಇದನ್ನು ರಚಿಸಿದ್ದಾರೆ ಮತ್ತು ಯಶಸ್ವಿಯೂ ಆಗಿದ್ದಾರೆ. ಹಾಗೆ ನನಗೆ ಒಂದು ಅನಿಸಿದೆ ಏನಂತಂದರೆ, ಈಗ ನಾವು ದೇವಿ ಮಹಾತ್ಮೆ ಹರಕೆ ಆಟ ಆಡಿಸ್ತಿದ್ವಿ. ಅದು ಇನ್ನೊಂದು 10 ವರ್ಷಕ್ಕೆ ಬುಕ್ ಆಗಿದೆ ಅಂತೆ, ದೇವಿ ಮಹಾತ್ಮೆ ಆಟ, ಹರಕೆ ಆಟ. ಅದೇ ಥರ ಶಿವದೂತೆ ಗುಳಿಗೆ ಮುಂದೆ ಹರಕೆ ನಾಟಕ ಆಗ್ಬೋದು. ಇದು ಬಹುಶಃ ಇದು 1000 ಅಲ್ಲ, ನಿರಂತರ ಇದು ಶೋ ಆಗ್ತಾ ಇರುತ್ತೆ. ಇದೊಂದು ಪರಂಪರೆಯಾಗಿ ಬೆಳಿಬೋದು ಈ ನಾಟಕ ಅನ್ನೋ ಒಂದು ನಂಬಿಕೆ ಈ ನಾಟಕ ನೋಡಿದಾಗ ನನಗೆ ಅನಿಸಿದ್ದು. ಹಾಗೆ ನನ್ನ ಶ್ರೀಮತಿಯವಳಿಗೆ ತುಳು ಸ್ವಲ್ಪ ಅರ್ಥ ಆಗುತ್ತೆ, ಆದರೆ ಅವಳಿಗೆ ತುಂಬ ಖುಷಿ ಆಯಿತು, ತುಂಬ ಇಷ್ಟಪಟ್ಟಳು ಈ ನಾಟಕವನ್ನು. ನನಗೆ ತುಂಬ ಸಂತೋಷ ಆಯಿತು. ಎಲ್ಲ ಕಲಾವಿದರು ಅದ್ಭುತವಾಗಿ ಮತ್ತು ಸಮಯೋಚಿತವಾಗಿ ಆ ಒಂದು ದೃಶ್ಯ ಬದಲಾವಣೆಗೆ ಒಂದು ಚೂರು ಅಡಚಣೆ ಇಲ್ಲದ ರೀತಿಯಲ್ಲಿ ಅಷ್ಟು ಅನ್ಯೋನ್ಯವಾಗಿ ಬಹಳ ಅಚ್ಚುಕಟ್ಟಾಗಿ ದೃಶ್ಯ ಬದಲಾವಣೆ ಮಾಡ್ತಾರಲ್ಲ, ಮಾಡಿದ ತಕ್ಷಣ ಇನ್ನೊಂದು ದೃಶ್ಯ, ಅದೊಂದು ಅಂತೂ ತಾಂತ್ರಿಕತೆಯಲ್ಲಿ ಅದ್ಭುತವಾಗಿ ಒಂದು ಪರ್ಫೆಕ್ಷನ್ ತೋರಿಸಿದ್ದಾರೆ. ಇಂಥ ನಾಟಕ ಇನ್ನೂ ಹೆಚ್ಚು ಸಾವಿರಾರು ಪ್ರದರ್ಶನಗಳು ಆಗ್ತಾ ಇರಲಿ. ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅವರಿಂದ ಇಂತಹ 100 ನಾಟಕಗಳು ಬರ್ತಾ ಇರಲಿ. ಹಾಗೆಯೇ ಈ ನಾಟಕಕ್ಕೆ, ನಾಟಕದ ತಂಡದವರಿಗೆ, ಇದರಲ್ಲಿ ಅಭಿನಯಿಸಿದ ಕಲಾವಿದರಿಗೆ, ತೆರೆಯ ಹಿಂದೆ ನಿಂತು ಕೆಲಸ ಮಾಡಿದಂಥ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ, ಸಂಗೀತ ನಿರ್ದೇಶಕರಿಗೆ, ಸಂಗೀತಗಾರರಿಗೆ ಎಲ್ಲರಿಗೂ ಗುಳಿಗನ ಅನುಗ್ರಹ ಸದಾ ಆಗಲಿ, ಸದಾ ಇರಲಿ. ಆಮೇಲೆ ಇವರೆಲ್ಲರಿಗೂ, ಇಷ್ಟು ಜನರಿಗೆ ಅವರ ಜೀವನ ಅವರ ಏನಂತಾರೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವೂ ಅವರಿಗೆ ಸಿಕ್ಕಿ ಅವರೆಲ್ಲರೂ ಸಂತೋಷವಾಗಿ ಇರಲಿ ಅಂತ ನಾನು ಶುಭವನ್ನು ಕೋರ್ತೀನಿ. ಇಡೀ ಟೀಮಿಗೆ ಆಲ್ ದಿ ಬೆಸ್ಟ್. ಒಟ್ಟು ಸೂಪರ್ ಶೋ, ತುಂಬ ಎಂಜಾಯ್ ಮಾಡಿದ್ವಿ. ಆಲ್ ದ ಬೆಸ್ಟ್.